ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. 11 ಮಂದಿ ಶಿಷ್ಯರು ಗಲಿಲೇಕ್ಕೆ ಹೋದರು. ಯೇಸು ಸೂಚಿಸಿದ ಬೆಟ್ಟಕ್ಕೆ ಬಂದರು. ಅಲ್ಲಿ ಯೇಸು ಸ್ವಾಮಿಯನ್ನು ಕಂಡು ಅವರನ್ನು ಪೂಜಿಸಿದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಮಾತನಾಡಿದರು. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮ, ಕೀಲು ಮತ್ತು ಮಜ್ಜೆಗಳನ್ನು ಭೇದಿಸುವಂತಹದ್ದು. ಅದನ್ನೇ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು. ಯೇಸು ಹೇಳ್ತಾರೆ, ಇಡೀ ಭೂಲೋಕಕ್ಕೆ ಹೋಗಿ ಎಲ್ಲ ಜನರಿಗೆ ಶುಭ ಸಂದೇಶವನ್ನು ಸಾರಿರಿ. ಯಾಕಂದ್ರೆ ಆ ವಾಕ್ಯದಲ್ಲಿ ಶಕ್ತಿ ಇದೆ, ಆ ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯದಿಂದ ಕೆಲಸಗಳು ನಡೆಯುತ್ತವೆ. ಯಾಕಂದ್ರೆ ದೇವರು ಹೇಳಿದಂತ ಮಾತು, ಬೆಳಕಾಗಲಿ ಎಂದಾಗ ಅಲ್ಲಿ ಬೆಳಕಾಯಿತು. ಗುಮ್ಮಟ ಉಂಟಾಗಲಿ ಎಂಬುದಾಗಿ ಹೇಳಿದಾಗ ಆಕಾಶ ಉಂಟಾಯಿತು. ದೇವರು ನೀರು ಮತ್ತು ಭೂಮಿಯನ್ನು ಮತ್ತೆ ವಿಂಗಡಿಸಿದರು. ಹೀಗೆ ಪ್ರತಿಯೊಂದು ಮಾತಿಗೂ ಶಕ್ತಿ ಇದೆ, ಪ್ರತಿಯೊಂದು ಮಾತಿನಲ್ಲಿ ಕೂಡ ಜೀವವಿದೆ. ಆ ಜೀವ ಇದ್ದಾಗ ಮಾತ್ರ ಇಂಥ ಘಟನೆಗಳು ನಡೀಲಿಕ್ಕೆ ಸಾಧ್ಯ. ಅದಕ್ಕಾಗಿ ಯೆಶಾಯ ಪ್ರವಾದಿ 55ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ಕೇಳ್ತಾ ಇದ್ದೇವೆ, ನನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ತನ್ನ ಇಷ್ಟಾರ್ಥವನ್ನು ನಡೆಸದ ಹೊರತು ನನ್ನ ಕಡೆಗೆ ತಿರುಗಿ ಬರಲಾರದು. ಆ ವಾಕ್ಯಕ್ಕೆ ಶಕ್ತಿ ಇದೆ ಎಂಬುದಾಗಿ ನಮಗೆ ಇಲ್ಲಿ ತಿಳಿಯುತ್ತೆ. ನನ್ನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ತನ್ನ ಇಷ್ಟಾರ್ಥವನ್ನು ನೆರವೇರಿಸುತ್ತೆ. ತನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ಯಾವುದೇ ಮಾತು ವಾಪಸ್ ಬರೋಲ್ಲ ಎಂಬ ಸಂದೇಶವನ್ನು ದೇವರು ನಮಗೆ ನೀಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಶಕ್ತಿ ಇದೆ. ಆದರೆ ಅದನ್ನು ಇತರರಿಗೆ ಹಂಚುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದು ನಮ್ಮ ಜೀವನದ ಗುರಿ ಆಗಬೇಕು. ದೇವರ ವಾಕ್ಯವನ್ನು ಇತರಿಗೆ ಕೊಡುವಂತಹದ್ದು ನಮ್ಮ ಜೀವನದ ಉದ್ದೇಶವಾಗಿರಬೇಕು. ಆದುದರಿಂದ ಈ ದೇವರ ವಾಕ್ಯವನ್ನು ನಾವು ಹೇಗೆ ಇತರಿಗೆ ಹಂಚಬಹುದು, ಈ ವಾಕ್ಯದ ಮುಖಾಂತರ ಇತರಿಗೆ ಹೇಗೆ ನಾವು ಪ್ರೇರಣೆ ಕೊಡಬಹುದು ಎಂಬುದನ್ನು ಕೆಲವು ಘಟನೆಗಳ ಮುಖಾಂತರ ನಾವು ನೋಡಿಕೊಳ್ಳೋಣ. ಯೋಹಾನ ಅಧ್ಯಾಯ 1 ವಾಕ್ಯ 41ರಲ್ಲಿ ನಾವು ನೋಡ್ತಾ ಇದ್ದೇವೆ. ಆಂದ್ರೆಯ ತನ್ನ ಅಣ್ಣನಾದ ಪೇತ್ರನಿಗೆ ಹೇಳುವಂತ ಮಾತು, ನಮಗೆ ಮಸ್ಸಿಯ ಸಿಕ್ಕಿದ್ದಾರೆ. ಇಲ್ಲಿ ಆಂದ್ರೆಯ ಈತನ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನು ಗಮನಿಸಬೇಕು. ಈ ಆಂದ್ರೆಯ ಸ್ನಾನಿಕ ಯೋಹಾನನ ಶಿಷ್ಯನಾಗಿದ್ದ. ಒಂದು ದಿನ ಆತ ಸ್ನಾನಿಕ ಯೋಹಾನನಲ್ಲಿ ಆತ ಮತ್ತು ಇನ್ನೊಬ್ಬ ಸ್ನೇಹಿತನೊಂದಿಗೆ ಸ್ನಾನಿಕ ಯೋಹಾನನೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ಯೇಸು ಸ್ವಾಮಿ ಆ ಕಡೆಯಿಂದ ಹಾದು ಹೋಗ್ತಾರೆ. ಆಗ ಸ್ನಾನಿಕ ಯೋಹಾನ ಯೇಸು ಸ್ವಾಮಿಯನ್ನು ತೋರಿಸಿ, ಇಗೋ ದೇವರ ಕುರಿಮರಿ ಎಂಬ ಒಂದು ಸಂದೇಶವನ್ನು ಕೊಡ್ತಾರೆ. ಇದನ್ನು ಆಲಿಸಿದಂತ ಆಂದ್ರೆಯ ಮತ್ತು ಆ ಇನ್ನೊಬ್ಬ ಶಿಷ್ಯ ಯೋಹಾನನನ್ನು ಅಲ್ಲೇ ಬಿಡ್ತಾರೆ. ಯೇಸು ಸ್ವಾಮಿಯ ಹಿಂದೆ ಹೋಗ್ತಾರೆ. ಯೇಸು ಸ್ವಾಮಿ ಕೇಳ್ತಾರೆ, ನೀವು ಯಾರನ್ನು ಹುಡುಕ್ತಾ ಇದ್ದೀರಾ?
ಎಲ್ಲಿಗೆ? ಇವರು ಕೇಳ್ತಾರೆ, ನೀವು ಎಲ್ಲಿಗೆ ಹೋಗ್ತೀರಿ ಸ್ವಾಮಿ? ಯೇಸು ಸ್ವಾಮಿ ಹೇಳ್ತಾರೆ, ಬಂದು ನೋಡಿ. ಯೇಸು ಸ್ವಾಮಿ ಅವರಿಗೆ ಹೇಳುವಂತ ಮಾತು ಇಷ್ಟೇ, ಬಂದು ನೋಡಿ. ಆದುದರಿಂದ ಆಂದ್ರೇಯ ಮತ್ತು ಆ ಇನ್ನೊಬ್ಬ ಶಿಷ್ಯ ಯೇಸು ಸ್ವಾಮಿಯೊಂದಿಗೆ ಹೋಗ್ತಾರೆ. ಒಂದು ರಾತ್ರಿಯಲ್ಲಿ ತಂಗ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆ ಒಂದು ರಾತ್ರಿಯಲ್ಲಿ ಯೇಸು ಸ್ವಾಮಿಯ ಅನುಭವವನ್ನು ಪಡೆದಂತ ಆಂದ್ರೇಯ ತನ್ನ ಅಣ್ಣನಿಗೆ ಹೇಳ್ತಾನೆ, ನಾವು ಮೆಸ್ಸಿಯನನ್ನು ನೋಡಿದೆವು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆಂದ್ರೇಯ ಕೇವಲ ಒಂದು ರಾತ್ರಿ ಮಾತ್ರ ಯೇಸು ಸ್ವಾಮಿಯೊಂದಿಗಿದ್ದ. ಆ ಒಂದು ರಾತ್ರಿಯಲ್ಲಿ ಯೇಸು ಸ್ವಾಮಿಯ ಅನುಭವವನ್ನು ಪಡೆದ. ಆ ಅನುಭವವನ್ನು ತನ್ನೊಂದಿಗೆ ಇಟ್ಟಿಲ್ಲ, ಬದಲಾಗಿ ಅದನ್ನು ನನ್ನ ಅಣ್ಣನಿಗೆ ಹೇಳ್ತಾನೆ. ಪೇತ್ರನು ಕೂಡ ಯೇಸು ಸ್ವಾಮಿಯನ್ನು ತಿಳಿತಾನೆ. ಹೀಗೆ ಕುಟುಂಬದಲ್ಲಿ ದೇವರ ವಾಕ್ಯ ಪ್ರಸಾರವಾಗುತ್ತೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕುಟುಂಬದಲ್ಲಿ ಕೂಡ ಚರ್ಚಿಗೆ ಹೋಗದವರು ಇರ್ತಾರೆ, ದೇವರ ವಾಕ್ಯ ಓದದವರು ಇರ್ತಾರೆ. ಅಂಥವರಿಗೆ ನಾವು ಕೂಡ ಒಂದು ರೀತಿಯ ಪ್ರೇರಣೆಯಾಗಬೇಕು, ದೇವರ ವಾಕ್ಯವನ್ನು ಅವರಿಗೆ ಹಂಚಬೇಕು ಎಂಬುದು ಈ ಒಂದು ಘಟನೆಯಿಂದ ನಮಗೆ ತಿಳಿಯುತ್ತೆ. ಹಾಗೆ ಯೋಹಾನ ಅಧ್ಯಾಯ 1 ವಾಕ್ಯ 41ರಲ್ಲಿ ನಾವು ಇನ್ನೊಂದು ಘಟನೆಯನ್ನು ಓದ್ತಾ ಇದ್ದೇವೆ. ಫಿಲಿಪ ಅಂತ ಇನ್ನೊಬ್ಬ ಶಿಷ್ಯ ತನ್ನ ಮಿತ್ರ ನತಾನಯೇಲನಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾನೆ. ಧರ್ಮಶಾಸ್ತ್ರದಲ್ಲಿ ಮೋಶೆ ಉಲ್ಲೇಖಿಸಿದಂತ, ಪ್ರವಾದಿಗಳು ಪ್ರವಚನ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದೆವು, ಅಂದರೆ ಯೇಸು ಸ್ವಾಮಿಯನ್ನು ನಾವು ನೋಡಿದೆವು ಎಂಬುದಾಗಿ ಫಿಲಿಪ ತನ್ನ ಮಿತ್ರ ನತಾನಯೇಲನಿಗೆ ತಿಳಿಸ್ತಾನೆ. ಇಲ್ಲಿ ನಮಗೆ ತಿಳಿದಂತ ವಿಚಾರ ಇಷ್ಟೇ. ಫಿಲಿಪನಿಗೆ ಯೇಸು ಸ್ವಾಮಿ ಬಗ್ಗೆ ಹೇಗೆ ತಿಳಿಯಿತು ಅಂತ ನಮಗೆ ಗೊತ್ತಿಲ್ಲ. ಆದರೂ ಆತ ಕೂಡ ಆಂದ್ರೇಯ ಮತ್ತು ಪೇತ್ರನ ಊರಿನಾದ ಬೆತ್ಸಾಯಿದ ಊರಿನವನು. ಅವರು ಹೇಳಿರ್ಬೋದು. ಇಲ್ಲಿ ಫಿಲಿಪ ತನ್ನ ಮಿತ್ರನಿಗೆ ಹೇಳ್ತಾರೆ, ಮೋಶೆ ಉಲ್ಲೇಖಿಸಿದಂತ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿದೆವು, ಆತನೇ ಮೆಸ್ಸಿಯನಾಗಿರಬಹುದು. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನತಾನಯೇಲನಿಗೆ ಯೇಸು ಸ್ವಾಮಿ ಬಗ್ಗೆ ಸುದ್ದಿ ಸಿಕ್ತು, ಅಥವಾ ನತಾನಯೇಲನಿಗೆ ಯೇಸು ಸ್ವಾಮಿ ಬಗ್ಗೆ ತಿಳಿಯಿತು. ಹೀಗೆ ಫಿಲಿಪನು ತನ್ನ ಮಿತ್ರನಾದ ನತಾನಯೇಲನಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾನೆ. ಅಂದ್ರೆ ತನ್ನ ಅಣ್ಣನಾದ ಪೇತ್ರನಿಗೆ ದೇವರ ವಾಕ್ಯ ಹೇಳ್ತಾನೆ. ಫಿಲಿಪನು ತನ್ನ ಮಿತ್ರನಾದ ನತಾನಯೇಲನಿಗೆ ದೇವರ ವಾಕ್ಯವನ್ನು ಹೇಳ್ತಾನೆ, ಅಥವಾ ಯೇಸು ಸ್ವಾಮಿ ಬಗ್ಗೆ ಪರಿಚಯ ಮಾಡಿಕೊಡ್ತಾನೆ. ನಾವು ಕೂಡ ನಮ್ಮ ನೆರೆಹೊರೆಯವರಲ್ಲಿ ದೇವರನ್ನು ಅಥವಾ ದೇವರ ವಾಕ್ಯವನ್ನು ಜೀವಿಸಿದಾಗ ಖಂಡಿತವಾಗಿ ನಾವು ದೇವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ನಮಗೆ ಸಾಧ್ಯ. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೋಹಾನನ ಅಧ್ಯಾಯ 4 ವಾಕ್ಯ 21ರಲ್ಲಿ ಒಬ್ಬ ಮಹಿಳೆ, ಸಮಾರಿಯಾದ ಮಹಿಳೆ, ಯೇಸು ಸ್ವಾಮಿ ಬಗ್ಗೆ ತನ್ನ ಊರಿನ ಇಡೀ ಜನರಿಗೆ ಹೇಳುವಂತ ಒಂದು ಘಟನೆಯನ್ನು ಕೂಡ ನಾವಲ್ಲಿ ನೋಡ್ತಾ ಇದ್ದೇವೆ. ಆ ಹೆಣ್ಮಗಳು ಹೇಳ್ತಾಳೆ, ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ, ಆತನೇ ಮೆಸ್ಸಿಯನಾಗಿರಲು ಬಹುದು. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಬ್ಬ ಮಹಿಳೆ ನೀರಿಗಾಗಿ ಯಾಕೋಬನ ಬಾವಿಯ ಬರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಕೂಡ ಅಲ್ಲಿರ್ತಾರೆ. ಯೇಸು ಸ್ವಾಮಿ ಪ್ರಯಾಣದಿಂದ ಆಯಾಸವಾಗಿ ಆ ಬಾವಿ ಕಟ್ಟೆಯಲ್ಲಿ ಕುಳಿತಿದ್ರು. ಈ ಸಮಯದಲ್ಲಿ ಆ ಹೆಣ್ಮಗಳು ಕೂಡ ನೀರು ತಲಿಕ್ಕೆ ಬರ್ತಿರ್ಬೇಕಾದ್ರೆ ಯೇಸು ಸ್ವಾಮಿಯೊಂದಿಗೆ ಸಂಭಾಷಣೆ ನಡೆಯುತ್ತೆ. ಆರಂಭದಲ್ಲಿ ಆ ಮಹಿಳೆ ಒಬ್ಬ ಅಪರಿಚಿತನೊಂದಿಗೆ ಮಾತಾಡಿದಾಗ ಯೇಸು ಸ್ವಾಮಿಯೊಂದಿಗೆ ಮಾತಾಡ್ತಾಳೆ. ಅದೇ ಸ್ವಲ್ಪ ಮಾತು ಪರಿಚಯ ಆದ ಕೂಡಲೇ ಅವಳು ಸ್ವಾಮಿ ಎಂಬುದಾಗಿ ಸಂಬೋಧಿಸ್ತಾಳೆ. ಮತ್ತೆ ಸ್ವಲ್ಪ ಸಮಯದ ನಂತರ ಒಬ್ಬ ಪ್ರವಾದಿ ಆಗಿರಬಹುದು ಎಂಬುದಾಗಿ ಊಹಿಸ್ತಾಳೆ. ಮತ್ತೆ ಕಡೆಯದಾಗಿ ಅವಳಿಗೆ ತಿಳಿಯುತ್ತೆ, ಈತನು ಖಂಡಿತವಾಗಿ ದೇವಪುತ್ರ ಮೆಸ್ಸಿಯ ಆಗಿರಬಹುದು, ದೇವರಿಂದ ಕಳಿಸಲ್ಪಟ್ಟಂತ ವ್ಯಕ್ತಿ ಆಗಿರಬಹುದು ಎಂಬ ಒಂದು ಭಾವನೆ ಕೂಡ ಅವಳಿಗೆ ಬರುತ್ತೆ. ಹೀಗೆ ಆರಂಭದಲ್ಲಿ ಒಬ್ಬ ಅಪರಿಚಿತನಾಗಿ, ಆಮೇಲೆ ಸ್ವಾಮಿ ಎಂಬುದಾಗಿ ಸಂಬೋಧಿಸ್ತಾಳೆ, ಆಮೇಲೆ ಪ್ರವಾದಿ ಎಂಬುದಾಗಿ ಸಂಬೋಧಿಸ್ತಾಳೆ. ಕಡೆಗೆ ಅವಳಿಗೆ ಈತನೇ ಲೋಕರಕ್ಷಕ ಮೆಸ್ಸಿಯ ಎಂಬುದಾಗಿ ತಿಳಿಯುತ್ತೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಮಹಿಳೆ ಯೇಸು ಸ್ವಾಮಿಯನ್ನ ಅನುಭವವನ್ನು ಪಡೆದು ಸುಮ್ಮನೆ ಇರೋಲ್ಲ, ಬದಲಾಗಿ ತನ್ನ ಊರಿಗೆ ಹೋಗ್ತಾಳೆ. ಆ ಊರಿನಲ್ಲಿದ್ದಂತ ಎಲ್ಲ ಜನರಿಗೆ ಈ ಒಂದು ಶುಭ ಸಂದೇಶವನ್ನು ತಿಳಿಸ್ತಾಳೆ. ಇಲ್ಲಿ ನಾವು ನೋಡ್ಬೇಕಾದಂತ ಒಂದು ವಿಚಾರ, ಕೇವಲ ಒಂದು 3 ಅಥವಾ 4 ಗಂಟೆ ಆ ಮಹಿಳೆ ಯೇಸು ಸ್ವಾಮಿಯೊಂದಿಗೆ ಸಂಭಾಷಣೆಯಲ್ಲಿ ಇದ್ಲು ಎಂಬುದಾಗಿ ನಾವು ತಿಳಿಯಬಹುದು. ಈ 3 ಗಂಟೆಯಲ್ಲಿ ಅಥವಾ 2.5 ಗಂಟೆಯಲ್ಲಿ ಯೇಸು ಸ್ವಾಮಿಯ ಅನುಭವವನ್ನು ಪಡೀತಾಳೆ. ಮಾತ್ರವಲ್ಲ, ಆ ಅನುಭವವನ್ನು ತನ್ನ ಊರಿನ ಎಲ್ಲ ಜನರಿಗೆ ಹಂಚ್ತಾಳೆ. ಅವಳು ತನ್ನ ಊರಿಗೆ ಹೋಗಿ ಹೇಳ್ತಾಳೆ, ಬನ್ನಿ, ನಾನು ಮಾಡಿದಂತ ಎಲ್ಲ ಕೃತ್ಯಗಳನ್ನು ಕಂಡಂತೆ ಹೇಳಿದಂತ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ, ಆತ ಮೆಸ್ಸಿಯನಾಗಿರಬಹುದು, ಆದುದರಿಂದ ನೀವು ಕೂಡ ಬನ್ನಿ, ಆತನನ್ನು ಭೇಟಿ ಮಾಡಿ. ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಒಬ್ಬ ಸಾಮಾನ್ಯ ಮಹಿಳೆ ನೀರಿಗಾಗಿ ಬಂದವಳು ತನ್ನ ಕೆಲಸ ಬಿಟ್ಟು
ಇನ್ನೊಬ್ಬರಿಗೆ ದೇವರ ವಾಕ್ಯವನ್ನು ಸಾರ್ತಾಳೆ. ಖಂಡಿತವಾಗಿ ಎಲ್ಲ ಊರಿನೆಲ್ಲ ಜನರು ಯೇಸುಸ್ವಾಮಿ ಬಳಿಗೆ ಬಂದು ಯೇಸುಸ್ವಾಮಿ ನೋಡ್ತಾರೆ. ಮಾತ್ರವಲ್ಲ, ಯೇಸುಸ್ವಾಮಿ ಬಾಯಿಂದ ಬರುವಂತ ಆ ಸುಂದರವಾದ ಮಾತುಗಳನ್ನು ಕೇಳಿ ಸಂತುಷ್ಟರಾಗ್ತಾರೆ, ಸಂತೋಷದಿಂದ ವಾಪಸ್ ಹೋಗ್ತಾರೆ. ಮಾತ್ರವಲ್ಲ, ಅವರೇ ಹೇಳುವಂತ ಮಾತು, ನೀವು ಹೇಳಿದಂತ ನಾವು ಬಂದದ್ದಲ್ಲ, ನಾವು ನಂಬಿದ್ದಲ್ಲ, ಬದಲಾಗಿ ಅದರ ಮಾತುಗಳನ್ನು ಕೇಳಿ ನಮಗೂ ಕೂಡ ಈಗ ವಿಶ್ವಾಸ ಬಂದಿದೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ಹೆಣ್ಮಗಳು ತನಗೆ ಸಿಕ್ಕಿದಂತ ಅನುಭವವನ್ನು ತನ್ನಲ್ಲೇ ಇಟ್ಟುಕೊಂಡಿಲ್ಲ, ಬದಲಾಗಿ ಇಡೀ ಊರಿನ ಜನರಿಗೆ ಅವಳು ಹೇಳ್ತಾಳೆ. ಹಾಗೆಯೇ ಯೋಹಾನ ಅಧ್ಯಾಯ 20 ವಾಕ್ಯ 22ರಲ್ಲಿ ನಾವು ಸಂತ ತೋಮನ ಬಗ್ಗೆ ಓದ್ತಾ ಇದ್ದೇವೆ. ಅಲ್ಲಿ ಸಂತ ತೋಮ ಯೇಸುಸ್ವಾಮಿ ಬಂದಾಗ ಅಲ್ಲಿ ಜಾಗದಲ್ಲಿ ಇದ್ದಿಲ್ಲ. ಅದಕ್ಕಾಗಿ ಆತ ಯೇಸುಸ್ವಾಮಿ ಮೇಲೆ ಸಂಶಯ ಪಡ್ತಾನೆ. ಆತನ ಕೈಯಲ್ಲಿದ್ದಂಥ ಗಾಯಗಳನ್ನು, ಆತನ ಪಕ್ಕದಲ್ಲಿದ್ದಂಥ ಗಾಯವನ್ನು ನಾನು ನೋಡದ ಹೊರತು ನಾನು ಆತನನ್ನು ವಿಶ್ವಾಸಿಸೋಲ್ಲ. ಮತ್ತೊಮ್ಮೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುಸ್ವಾಮಿ ಸಂತ ತೋಮ ಇದ್ದಾಗ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ತೋಮನನ್ನು ಕರೆದು ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಬೆರಳನ್ನುತ್ತಾ ನನ್ನ ಕೈಗಳಿಗೆ ಹಾಕು, ಹಾಗೆ ನಿನ್ನ ಕೈಯನ್ನುತ್ತಾ ನನ್ನ ಪಕ್ಕೆಯಲ್ಲಿ ಇಡು, ಅವಿಶ್ವಾಸಿ ಆಗಬೇಡ, ವಿಶ್ವಾಸದಿಂದಿರು ಎಂಬುದಾಗಿ ಯೇಸುಸ್ವಾಮಿಗೆ ಹೇಳಿದಾಗ ತೋಮ ಹೇಳಿದಂತ ಮಾತು, ನನ್ನ ಪ್ರಭುವೇ ನನ್ನ ದೇವರೇ. ಅತಿ ಒಂದು ಕಳಕಳಿಯಿಂದ ತಾನು ಸಂಶಯ ಪಟ್ಟಂತಾಗಿ ಪಶ್ಚಾತ್ತಾಪ ಪಟ್ಟು ಸಂತ ತೋಮನು ದೇವರಿಗೆ, ಯೇಸುಸ್ವಾಮಿಗೆ ಅಡ್ಡ ಬೀಳ್ತಾನೆ, ಅಥವಾ ಯೇಸುಸ್ವಾಮಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇದೇ ತೋಮ ಭಾರತದ ಕೇರಳ ನಾಡಿಗೆ ಬಂದು ಅಲ್ಲಿ ಅನೇಕ ಜನರಿಗೆ ಯೇಸುಸ್ವಾಮಿಯ ಶುಭ ಸಂದೇಶವನ್ನು ಸಾರಿದ. ಮಾತ್ರವಲ್ಲ, ಅನೇಕ ಜನರಿಗೆ ದೀಕ್ಷೆ ಕೊಟ್ಟು ಯೇಸುಸ್ವಾಮಿಯ ಹಿಂಬಾಲಕರನ್ನಾಗಿ ಮಾಡಿದ. ಯಾಕಂದ್ರೆ ಯೇಸುಸ್ವಾಮಿ ಸದಾ ಅವರನ್ನು ಇದ್ರು, ಯೇಸುಸ್ವಾಮಿ ಅವನಿಗೆ ಬೇಕಾದ ಧೈರ್ಯ ಕೊಟ್ಟರು. ಹೀಗೆ ಅನೇಕ ಜನರನ್ನು, ಇಡೀ ಊರನ್ನೇ ಯೇಸುಸ್ವಾಮಿ ಬಗ್ಗೆ, ಯೇಸುಸ್ವಾಮಿ ಹೆಸರನ್ನು ಸಾರಲಿಕ್ಕೆ ಆತನಿಗೆ ಸಾಧ್ಯವಾಯಿತು. ಯೋಹಾನ ಅಧ್ಯಾಯ 21 ವಾಕ್ಯ 19ರಲ್ಲಿ ಕೂಡ ನಾವು ಇದೇ ಘಟನೆಯನ್ನು ಓದ್ತಾ ಇದ್ದೇವೆ. ಪೇತ್ರ ದೇವರ ವಾಕ್ಯವನ್ನು ಸಾರುತ್ತಾ ಅನೇಕ ಜನರಿಗೆ ಶುಭ ಸಂದೇಶವನ್ನು ಪ್ರಸಾರ ಮಾಡ್ತಾನೆ. ಯೇಸುಸ್ವಾಮಿ ತನ್ನಲ್ಲಿ ಕೇಳುವಂತ ಮಾತು, ಪೇತ್ರನೇ ನೀನ್ ನನ್ನನ್ನು ಪ್ರೀತಿಸ್ತೀಯಾ ಎಂಬುದಾಗಿ 3ನೇ ಸಲ ಕೇಳಿದಾಗ ಪೇತ್ರನಿಗೆ ದುಃಖವಾಗುತ್ತೆ, ಪೇತ್ರನಿಗೆ ಬೇಸರವಾಗುತ್ತೆ. ಆದ್ರೆ ಅದೇ ಪೇತ್ರ ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 2 ವಾಕ್ಯ 41ರಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ಸಾವಿರಾರು ಜನರ ಮುಂದೆ ನಿಂತು ಯೇಸುಸ್ವಾಮಿ ಬಗ್ಗೆ ಭಾಷಣ ಮಾಡ್ತಾನೆ. ಯೇಸುಸ್ವಾಮಿ ಬಗ್ಗೆ ಪ್ರವಚನ ಕೊಡ್ತಿರ್ಬೇಕಾದ್ರೆ ಅನೇಕ ಜನರು ಯೇಸುಸ್ವಾಮಿಯ ಹಿಂಬಾಲಕರಾಗ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಸುಮಾರು ಅದೇ ದಿನ 3,000 ಜನರು ದೀಕ್ಷಾ ಸ್ಥಾನವನ್ನು ಪಡೆದು ಯೇಸುಸ್ವಾಮಿಯ ಹಿಂಬಾಲಕರಾದರು. ಹೀಗೆ ಅನೇಕ ಜನರಿಗೆ ಯೇಸುಸ್ವಾಮಿಯೇ ಸತ್ಯ, ಯೇಸುಸ್ವಾಮಿಯೇ ದೇವರು ಎಂಬ ಸಂದೇಶವನ್ನು ಪೇತ್ರನು ಅಲ್ಲಿ ಕೊಡುವಂತಾದ. ಕಡೆಯದಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಸಂತ ಪೌಲರು ತಿಮೋಥಿಯರಿಗೆ ಬರೆದ 2ನೇ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳುವಂತ ಮಾತು, ಬಾಳಿನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ, ಬಾಳಿನ ಓಟವನ್ನು ನಾನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿದ್ದೇನೆ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೆ ಲಭಿಸಲಿದೆ ಎಂಬುದಾಗಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಸಂತ ಪೌಲರು ಈ ಮಾತುಗಳನ್ನು ಹೇಳಬೇಕಾದ್ರೆ ಅವ್ರು ಯೇಸುಸ್ವಾಮಿಗಾಗಿ ಎಷ್ಟೊಂದು ದುಡಿಬೇಡ, ಅಷ್ಟೊಂದು ಧೈರ್ಯದಿಂದ ಈ ಮಾತುಗಳನ್ನು ಹೇಳಬೇಕಾದ್ರೆ ಅವ್ರು ಯೇಸುಸ್ವಾಮಿಗಾಗಿ ಎಷ್ಟೊಂದು ದುಡಿದಿದ್ದಕ್ಕಿಲ್ಲ. ಅನೇಕ ಜಾಗಗಳಿಗೆ, ಅನೇಕ ಊರುಗಳಿಗೆ ಹೋಗಿ ಯೇಸುಸ್ವಾಮಿಯ ಶುಭ ಸಂದೇಶವನ್ನು ಅವರು ಸಾರಿದ್ರು. ಯಾರೋ ಯೇಸುಸ್ವಾಮಿ ಬಗ್ಗೆ ತಿಳಿದಂತ ಜನರಿಗೆ ಯೇಸುಸ್ವಾಮಿ ಬಗ್ಗೆ ಶುಭ ಸಂದೇಶವನ್ನು ಸಾರಿದ್ರು. ಖಂಡಿತವಾಗಿ ಪೇತ್ರನಂತೆ ನಾವು ಕೂಡ ಧೈರ್ಯವಂತರಾದಾಗ ಯೇಸುಸ್ವಾಮಿ ನಮ್ಮ ಸಂಗಡ ಇರ್ತಾರೆ. ಮಾತ್ರವಲ್ಲ, ನಾವು ಕೂಡ ಅವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ಸಾಧ್ಯ. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಘಟನೆಗಳನ್ನು ಕೇಳಿದ ನಂತರ ನಾವು ಕೂಡ ಯೇಸುಸ್ವಾಮಿಯ ಅನುಭವವನ್ನು ಪಡೆದಿದ್ದೇವೆ, ಯೇಸುಸ್ವಾಮಿಯ ಹಿಂಬಾಲಕರು ನಾವಾಗಿದ್ದೇವೆ. ಆದ್ರೂ ಅನೇಕ ಬಾರಿ ಯೇಸುಸ್ವಾಮಿ ಬಗ್ಗೆ ಇತರಿಗೆ ಹೇಳಲಿಕ್ಕೆ ನಾವು ಅನಿಸ್ತೇವೆ, ಹೆದರ್ತೇವೆ. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಾರೆ, ಪ್ರಪಂಚದ ಕಡೆಯವರೆಗೆ ಹೋಗಿ ನನ್ನ ಶುಭ ವಾರ್ತೆಯನ್ನು ಸಾರಿರಿ, ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ ಅವರೇ ನಮಗೆ ಆಜ್ಞೆ ಕೊಟ್ಟಿರುವಾಗ ನಾವು ಕೂಡ ಇನ್ನು ಸುಮ್ಮನಿರಬಾರ್ದು. ನಮ್ಮಿಂದ ಆದಷ್ಟು ಮಟ್ಟಿಗೆ ನಾವು ಶುಭ ಸಂದೇಶವನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆದುದರಿಂದ ಇಲ್ಲಿ ಶುಭ ಸಂದೇಶ ಪ್ರಸಾರ ಮಾಡುವುದಂದ್ರೆ ಬೈಬಲ್ ಕೊಟ್ಟು ನಾವು ಶುಭ ಸಂದೇಶ ಪ್ರಸಾರ ಮಾಡೋದಲ್ಲ, ಬದಲಾಗಿ ನಮ್ಮ ಒಳ್ಳೆಯ ಮಾತುಗಳು, ನಮ್ಮ ಒಳ್ಳೆಯ ನಡವಳಿಕೆಯಿಂದ, ನಮ್ಮ ಒಳ್ಳೆಯ ಒಂದು ಹಸನ್ಮುಖದಿಂದ ನಾವು ಸೇವೆ ಮಾಡಿದಾಗ, ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಖಂಡಿತವಾಗಿ ಯೇಸುಸ್ವಾಮಿಯ ಹಿಂಬಾಲಕರಾದ ನಾವು ಶುಭ ಸಂದೇಶವನ್ನು ಸಾರುವಂತ ಸಾಧನೆಗಳಾಗ್ತೇವೆ ಎಂಬುದಾಗಿ ನಮಗೆ ಇಲ್ಲಿ ತಿಳಿಯುತ್ತೆ.
ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪ್ರಭು ಯೇಸು ಸ್ವಾಮಿಯಿಂದ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ಸದಾ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವರು ನಮ್ಮೊಂದಿಗಿದ್ದಾರೆ, ಭಯ ಪಡಬೇಡ ಎಂಬುದಾಗಿ ಹೇಳಿದಂತ ದೇವರು ನಮ್ಮೊಡನೆ ಇದ್ದಾರೆ. ಆ ದೇವರಲ್ಲಿ ವಿಶ್ವಾಸ ನಾವು ಪ್ರಾರ್ಥಿಸೋಣ. ಸದಾ ನಮ್ಮನ್ನು ಕಾಯ್ದು ಕಾಪಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲ ಕಷ್ಟಗಳನ್ನು, ನಮ್ಮೆಲ್ಲ ಸಮಸ್ಯೆಗಳನ್ನು, ನಮ್ಮೆಲ್ಲ ನಿರಾಶೆಗಳನ್ನು ದೂರ ಮಾಡಿರಿ ಪ್ರಭು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಯಾಕಂದ್ರೆ ವಾಕ್ಯಕ್ಕೆ ಶಕ್ತಿ ಇದೆ, ವಾಕ್ಯದಲ್ಲಿ ಜೀವವಿದೆ. ಆ ವಾಕ್ಯವನ್ನು ಓದಿ, ಆ ವಾಕ್ಯವನ್ನು ಆಲಿಸಿ, ಆ ವಾಕ್ಯದ ಪ್ರಕಾರ ನಡೆದಾಗ ಖಂಡಿತವಾಗಿ ಯೇಸು ಸ್ವಾಮಿ ನಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ಎಂಬ ವಿಶ್ವಾಸದಿಂದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ.